ಸ್ವಾಮಿ ಈಶ್ವರನಯ್ಯಪ್ಪ ಇದು ಕಾರ್ತಿಕ ಮಾಸದಲ್ಲಿ 26ನೇ ದಿನದ ಈ ಒಂದು ಸಂಧ್ಯಾ ಸಂದರ್ಭದಲ್ಲಿ ನಾವೆಲ್ಲರೂ ಸಾನ್ನಿಧ್ಯದಲ್ಲಿ ಸೇರಿಕೊಂಡು ಈ ಸಂಧ್ಯಾವನ ಸಂಕೀರ್ತನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕ್ಷೇತ್ರದಲ್ಲಿ ಅನ್ನದಾನ ಸೇವೆಯನ್ನು ಮಾಡಿದವರು ಶ್ರೀಮತಿ ಸುರೇಂದ್ರ ಸ್ವಾಗತ ಅವರನ್ನು ಗೌರವಿಸ್ತಾ ಇದ್ದಾರೆ. ಭಕ್ತಿಯ ಸ್ವಾಗತದೊಂದಿಗೆ ಜೋಡಿಸುವುದರಲ್ಲಿ ಇವರಿಗೆ ಸ್ವಾಗತ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿದರೆ ನಮ್ಮ ಕೇಸರಿಗಳು ಕೂಡ ಹೌದು ರಾಮಚಂದ್ರ ಅವರು ನಾರಾಯಣ ಆಗಿರ ಕೇಸರಿ ಅವರು ಬಂದಿಲ್ಲ ಶ್ರೀಮತಿ ಮತ್ತು ಶ್ರೀಮತಿ ಚಂದ್ರಾಕ್ಷಿ ದಿನೇಶ್ ಮತ್ತು ಇವತ್ತು ದಿನೇಶ್ ಅವರು ನಿವೃತ್ತ ವಿನಂತಿ ಮಾಡಿದರೆ ಸ್ವಾಗತ ನಮ್ಮ ಈ ನಾಗೇಶನ ಬಂದು ಇವರಿಗೆ ಸ್ವಾಗತದ ಶಾಲೆಯನ್ನು ತೋರಿಸಿ ಇವರನ್ನ ಸ್ವಾಗತ ಮಾಡಬೇಕು ಈ ಸಂದರ್ಭದಲ್ಲಿ
ಕಲಿಯುಗ ವರದ ಕಾಲಿನ ಬಳಿ ನಾ ಬಂದೆ, ನಿನ್ನ ಕಾಲಿನ ಬಳಿ ನಾ ಬಂದೆ. ಶ್ರೀ ಕೇಶದಿಂಪಾದವ ನಾ ಕಂಡೆ. ಕಾನನವಾಸ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ ಕಾಲಿನ ಬಳಿ ನಾ ಬಂದೆ, ನಿನ್ನ ಕಾಲಿನ ಬಳಿ ನಾ ಬಂದೆ. ಶ್ರೀ ಕೇಶದಿಂಪಾದವ ನಾ ಕಂಡೆ. ಕಾನನವಾಸ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ. ನಿರುಪಮ ಭಾಗ್ಯ ನಿರ್ಮಲ ದರ್ಶನ, ನಿರುಪಮ ಭಾಗ್ಯ ನಿರ್ಮಲ ದರ್ಶನ, ಕರುಣಾನಂದ ನಿನ್ನ ನಾಮ ಸಂಕೀರ್ತನ, ಕರುಣಾನಂದ ನಿನ್ನ ನಾಮ ಸಂಕೀರ್ತನ, ಅಸುಲಭ ಸಾಫಲ್ಯ ನಿನ್ನ ವರದಾನ, ಅಸುಲಭ ಸಾಫಲ್ಯ ನಿನ್ನ ವರದಾನ, ಅದಕ್ಕಾಗಿ ಅವಲಂಬೆ ನಿನ್ನ ಸನ್ನಿಧಾನ. ಕಾನನವಾಸ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ ಕಾಲಿನ ಬಳಿ ನಾ ಬಂದೆ, ನಿನ್ನ ಕಾಲಿನ ಬಳಿ ನಾ ಬಂದೆ. ಶ್ರೀ ಕೇಶದಿಂಪಾದವ ನಾ ಕಂಡೆ. ಕಾನನವಾಸ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ. ಕಂಡು ಧನ್ಯನಾದೆ ಗುರುಗಳ ಕಣ್ಣಾರೆ ನಾ ಕಂಡು ಧನ್ಯನಾದೆ ಗುರುಗಳ ಕಂಡು ಧನ್ಯನಾದೆ ಗುರುಗಳ ಕಣ್ಣಾರೆ ನಾ ಕಂಡು ಧನ್ಯನಾದೆ ಗುರುಗಳ. ಗುರುಗಳ ಯತಿಗಳ ಗುರುಗಳ ಯತಿಗಳ ಗುರುಗಳ ಕಂಡು ಧನ್ಯನಾದೆ ಗುರುಗಳ ಕಣ್ಣಾರೆ ನಾ ಕಂಡು ಧನ್ಯನಾದೆ ಗುರುಗಳ. ತುಂಗಾ ತಟದಿ ಬಂದು ನಿಂತ ಪಂಗು ಬದಿರಾಜ್ಯ ಅಂಗದೀನರ ತುಂಗಾ ತಟದಲ್ಲಿ ಬಂದು ನಿಂತ
ಗೋವಿಂದ ಬಾರಯ್ಯ. ಕಣ್ಣಲ್ಲಿ ಕಷ್ಟವ ನೀಗುವ ಪಾದವ ನಂಬಿದೆನೋ ಪ್ರಭು ಪಾದವ ನಂಬಿದೆನೋ. ನಿಶ್ಚಯ ಕಣ್ಣಲ್ಲಿ ಕಷ್ಟವ ನೀಗುವ ಪಾದವ ನಂಬಿದೆನು ಪ್ರಭು ಪಾದವ ನಂಬಿದೆನು. ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಶರಣು ಶರಣು ಅಯ್ಯಪ್ಪ. ಸ್ವಾಮಿಯೇ ಅಯ್ಯಪ್ಪ ಶರಣು ಶರಣು ಅಯ್ಯಪ್ಪ. ಪಾದವ ನಂಬಿದೆನು ಪ್ರಭು ಪಾದವ ನಂಬಿದೆನು. ಜಾತಿ ಭೇದ ನಮ್ಮಲ್ಲಿಲ್ಲ ಹುಟ್ಟನಿಗೆ ಉಳಿದೇ ಇಲ್ಲ. ಜಾತಿ ಬೇಡ ನಮ್ಮಲ್ಲಿಲ್ಲ ಊಟ ನಿಜ ಉಳಿದೇ ಇಲ್ಲ. ಮಾಲೆಯಲ್ಲಿ ಮಾನವರು ನಿನ್ನವರಲ್ಲ. ಮಾಲೆಯಲ್ಲಿ ಮಾನವರು ನಿನ್ನವರೆಲ್ಲ. ನಿನ್ನ ನಾಮಸ್ಮರಣೆಯಲ್ಲಿ ನಮ್ಮ ಜೀವನವೆಲ್ಲ. ನಿನ್ನ ನಾಮಸ್ಮರಣೆಯಲ್ಲಿ ನಮ್ಮ ಜೀವನವೆಲ್ಲ. ಪಾದವ ನಂಬಿದೆನೋ ಪ್ರಭು ಪಾದವ ನಂಬಿದೆನೋ. ಪಾದವ ನಂಬಿದೆನು ಪ್ರಭು ಪಾದವ ನಂಬಿದೆನು. ಬೆಟ್ಟದಿಂದ ಹಾಡಿಕೊಂಡು ಕಾಡು ಮೇಡು ಸುತ್ತಿಕೊಂಡು ಬೇಡದಿನ ಹಾಡಿಕೊಂಡು ಕಾಡು ಮೇಡು ಸುತ್ತಿಕೊಂಡು ಒಟ್ಟಾಗಿ 18 ಮೆಟ್ಟಲೇರಿ. ಒಟ್ಟಾಗಿ 18 ಮೆಟ್ಟಲೇರಿ ಸ್ವಾಮಿ ನಿನ್ನನ್ನು ಕಂಡು ನಾವು ಮುಕ್ತಿ ಕೋರಿ. ಸ್ವಾಮಿ ನಿನ್ನನ್ನು ಕಂಡು ನಾವು ಮುಕ್ತಿ ಕೋರಿ. ಪಾಪ ನಾಶವನ್ನು ಮಾಡೆಂದು ಸನ್ನಿಧಿ ಸೇರಿ. ಬಾಬಾ ನಾಶವನ್ನು ಮಾಡೆಂದು ಸನ್ನಿಧಿ ಸೇರಿ. ಪಾದವ ನಂಬಿದೆನು ಪ್ರಭು ಪಾದವ ನಂಬಿದೆನು. ಬಾಲ ಗ್ರಾಮದ ಸುರತ್ಕಲದಕಲು ಇನ್ನು ನಮ್ಮ ಈ ಕ್ಷೇತ್ರ ಬದದ್ದು ದೇವೇರ್ನ ಆ ಭಜನಾ ಸೇವೆಯನ್ನು ಮಲ್ತೇರು ಅಕ್ಲಿಗೆ ನಲೊಂಜಿ 4 ಭಜನೆ ಪಂಡ್ರೆ ಅವಕಾಶ ಕೊರಡಿತ್ತು ದಾದಾನ ಅಯ್ಯಪ್ಪ ದೇವರಿಗೆ ನಮ್ಮ ಪೊರ್ತುಡೆ ಪೂಜೆ ಮಾಡ್ದು ಎಡ್ಡ ಧನ್ಯವಾದ ನಿಕ್ಲೆಗೆ ಈಗ ಮಂಜುನಾಥ್ ಹಲವೇರ್ನ ಹಿತೈಷಲು ಮಕ್ಕಳು ಗೊತ್ತಾ. ಸ್ವಾಮಿ ಶರಣಮಯ್ಯಪ್ಪ. 26ನೇ ದಿನದ ಸಂಧ್ಯಾ ಭಜನಾ ಸಂಕೀರ್ತನೆ ಸಂಪನ್ನಗೊಂಡಿದೆ. ನನ್ನನ್ನು ಸಹಿಸಿಕೊಳ್ಳಲು ಇನ್ನು ಕೇವಲ 4 ದಿನಗಳು ಮಾತ್ರ. ನಿಮಗೆ ಕೆಲವರಿಗೆ ಅನಿಸ್ಬೋದು, ಅಯ್ಯೋ ಭಜನೆ ಮುಗೀತು ಇನ್ನು ಇವಳದು ಇದೆ ಅಂತ. ಸ್ವಲ್ಪ ಅಂದರೆ ಯಾವಾಗಲೂ ಕೇಳುವವರಿಗೆ ಅಷ್ಟೇನು ಇಷ್ಟ ಆಗದೇ ಇರಬಹುದು, ಅಥವಾ ಕೆಲವರು ಇಲ್ಲಿಯ ಮಾಹಿತಿಗಳನ್ನು ಸ್ವಲ್ಪ ಮಟ್ಟಿಗಾದರೂ ತೆಗೆದುಕೊಂಡಿರ್ಬೋದು ಅಂತ ನನ್ನ ಅನಿಸಿಕೆ. 26ನೇ ದಿನದ ಸಂಧ್ಯಾ ಭಜನೆ ಸಂಕೀರ್ತನೆ ಸಂಪನ್ನಗೊಂಡಿದೆ. 30 ದಿವಸಗಳ ಈ ಸಂಧ್ಯಾ ಭಜನಾ ಸಂಕೀರ್ತನೆಯು ಶ್ರೀಯುತ ರವಿ ರೈ ಪಜ್ಜಿರಿ ಇವರ ಅಧ್ಯಕ್ಷತೆಯಲ್ಲಿ ನಡೆದುಕೊಂಡು ಬಂದಿರುತ್ತದೆ. ಇಂದಿನ ಭಜನಾ ಸೇವೆಯನ್ನು ನೀಡಿದವರು ದೂರದಿಂದ ಬಂದಿದ್ದಾರೆ. ನಮಗೆ ಮೃಷ್ಟಾನ್ನ ಭೋಜನವನ್ನೇ ಉಣಬಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಹದವಾದ ಸಂಗೀತವು ನಮ್ಮ ಕಿವಿಗೆ ತಂಪೆರೆಸಿದೆ. ನಿಮಗೆ ಮೊದಲಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮೃಷ್ಟಾನ್ನ ಭೋಜನ ಸವಿಬೇಕಾದ್ರೆ ಬಾಳೆ ಎಲೆ ಇದ್ದರೆ ಬಹಳ ಖುಷಿ ಆಗ್ತದೆ. ಬಾಳೆ ಎಲೆ ಇದ್ದಾಗ ನಾವು ಅದರ ಪರಿಮಳಕ್ಕೆ ನಮ್ಮ ಅರ್ಧ ಊಟ ಬೇಗನೆ ಸೇರ್ತದೆ ಅಂತ ಹೇಳ್ಬೋದು. ಈಗ ಎಲ್ಲ ಬರೀ ಬಫೆ ಸಿಸ್ಟಮ್ ಆಗಿ ಬಟ್ಟಲೆಲ್ಲ ಬಂದು ಹೋಗಿದೆ. ಆದರೆ ಬಾಳೆ ಎಲೆಯಲ್ಲಿ ಊಟ ಮಾಡಿದಾಗ ನಮಗೆ ಏನು ಲಾಭ ಆಗ್ತದೆ ಅಂತ ಸಣ್ಣದಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಅರಿವಿದೆ, ತಿಳಿಸಿಕೊಡುವಷ್ಟು ದೊಡ್ಡ ಮಟ್ಟದಲ್ಲಿ ನಾನಿಲ್ಲ. ಆದರೂ ಸಣ್ಣದಾಗಿ ಹೇಳುವುದಂದರೆ, ಬಾಳೆ ಎಲೆಯಲ್ಲಿ ಪಾಲಿಫಿನಾಲ್ ಎಂಬ ಒಂದು ಮೇಣದಂಥ ಪದರ ಇರ್ತದೆ. ಸಾಧಾರಣವಾಗಿ ಬಾಳೆ ಎಲೆಗೆ ಹಾಕಿದ ತಕ್ಷಣ ನಾವು ಅದನ್ನು ನೀರಲ್ಲಿ ಅಷ್ಟೇ ತೊಳಿತೇವೆ. ಅದಕ್ಕೆ ಏನು ಮಾರ್ಜಕಗಳನ್ನು ಬಳಸುವುದು ಇಲ್ಲ, ಬರೀ ನೀರಲ್ಲಿ ತೊಳಿತೇವೆ. ಆಗ ನಾವು ತೊಳೆದ ನಂತರ ಏನು ಊಟ ಹಾಕ್ತೇವೋ, ಅನ್ನ ಹಾಕ್ತೇವೋ, ಬಿಸಿ ಪದಾರ್ಥವನ್ನು ಅದಕ್ಕೆ ಹಾಕಿದ ಕೂಡಲೇ ಏನಾಗ್ತದೆ, ಅದರ ಒಟ್ಟಿಗೆ ಆ ಪಾಲಿಫಿನಾಲ್ ಮೇಣದ ಜೊತೆಗೆ ಸೇರಿದಂತಹ ಅನ್ನವನ್ನು ನಾವು ತಿಂದಾಗ ನಮ್ಮಲ್ಲಿ ಜೀರ್ಣಶಕ್ತಿ ಬೇಗನೆ ಆಗ್ತದೆ, ಜೀರ್ಣಶಕ್ತಿ ವೃದ್ಧಿಸ್ತದೆ ಅಂತ. ಅದೇ ರೀತಿಯಾಗಿ ನಾವು ಏನು ಅನ್ನವನ್ನು ಬಡಿಸ್ತೇವೋ ಅಥವಾ ಪದಾರ್ಥಗಳನ್ನು ಏನು ಹಾಕ್ತೇವೋ ಅದು
ನಾವು ಹೊಟ್ಟೆಗೆ ಸೇರುವ ಮುನ್ನವೇ ಅದರಲ್ಲಿ ಏನಾದರೂ ಕ್ರಿಮಿ ಕೀಟಗಳಿದ್ರೆ ಅದನ್ನು ಆ ಎಲೆಯೇ ಕೊಲ್ಲಲ್ಪಡ್ತದೆ. ಅದರಿಂದಲೇ ಅದು ಸತ್ತು ಹೋಗ್ತದೆ, ನಮ್ಮ ಹೊಟ್ಟೆಯೊಳಗೆ ಸೇರ್ಲಿಕ್ಕೆ ಬಿಡುವುದೇ ಇಲ್ಲ. ಅದರಲ್ಲಿ ಫ್ರೀ ರ್ಯಾಡಿಕಲ್ ಅಂತಹ ಕ್ಯಾನ್ಸರ್ ಕಾರಕವಾದಂತಹ ಜೈವಿಕ ರಾಸಾಯನಿಕಗಳನ್ನು ಅಂತೂ ಹೊಟ್ಟೆಯೊಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತೆ. ಅದೇ ರೀತಿಯಾಗಿ ಇನ್ನೊಂದೇನಪ್ಪ ಅಂದರೆ, ಈಗೆಲ್ಲ ಸಣ್ಣ ವಯಸ್ಸಲ್ಲೇ ಮಕ್ಕಳಿಗೆ ಬಿಳಿ ಕೂದಲು ಹುಟ್ಟಿಕೊಳ್ಳುವಂಥದ್ದಿದೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಬಾಳೆ ಎಲೆಯಲ್ಲೇ ಪ್ರತಿದಿನ ಊಟ ಮಾಡುವುದರಿಂದ ಅಂತಹ ಆ ಸಣ್ಣ ವಯಸ್ಸಿನಲ್ಲಿ ಕೂದಲು ಬಿಳಿ ಕೂದಲು ಹುಟ್ಟುವುದನ್ನು ನಾವು ತಡೆಗಟ್ಟಬಹುದು ಅಂತ. ಅದೇ ರೀತಿಯಾಗಿ ಇನ್ನು ಮಕ್ಕಳಿಗೆ ವಿಟಮಿನ್ ಡಿ ಬೇಕಾಗ್ತದೆ. ಸಣ್ಣ ವಯಸ್ಸಿನ ಮಗುವಿಗೆ ನಮಗೆ ಗೊತ್ತೇ ಇದೆ, ಸೂರ್ಯನ ಬಿಸಿಲಿಗೆ ಒಡ್ತೇವೆ ಮಕ್ಕಳನ್ನು. ಆಗ ನಾವು ಶುಂಠಿ ಎಣ್ಣೆಯನ್ನು ಲೇಪಿತ ಬಾಳೆ ಎಲೆಯಲ್ಲಿ ಸಣ್ಣ ಮಕ್ಕಳನ್ನು ಮಲಗಿಸಿ ಸೂರ್ಯನ ರಶ್ಮಿಗೆ ಹಿಡಿಯುವುದರಿಂದ ಮಕ್ಕಳಲ್ಲಿ ವಿಟಮಿನ್ ಡಿ ಕೊರತೆಯನ್ನು ತಪ್ಪಿಸಬಹುದು ಅಂತ. ಇಷ್ಟೆಲ್ಲ ಹೇಳಲಿಕ್ಕೆ ಕಾರಣ, ಬಾಳೆ ಎಲೆಯಲ್ಲಿ ಉಣಬಡಿಸಿದಂತಿದ್ದ ನಿಮ್ಮ ಭಜನೆ ಆಗಿದ್ದರಿಂದ ನನಗೆ ಇದು ಹೇಳಲಿಕ್ಕೆ ಒಂದು ಸಮಯ ಹುಟ್ಟಿ ಬಂತು. ನಿಮಗೆ ಶ್ರೀದೇವರು ಆಯುಷ್ ಆರೋಗ್ಯವನ್ನು ಕರುಣಿಸಲಿ, ಇನ್ನಷ್ಟು ಭಜನಾ ಸೇವೆಯನ್ನು ವಿವಿಧ ಸ್ಥಳಗಳಲ್ಲಿ ಕೊಡುವಂತಹ ಒಂದು ಪ್ರಮೇಯ ಹುಟ್ಟಿ ಬರಲಿ ಅಂತ ಹೇಳ್ತಾ, ಇದೀಗ ನಮ್ಮ ಉತ್ತಮವಾದ ಭಜನಾ ಸೇವೆಯನ್ನು ನೀಡಿದ ತಂಡ ಶ್ರೀ ನಾಗಬ್ರಹ್ಮ ಭಜನಾ ಮಂಡಳಿ ಬಾಳ ತೊತ್ತಾಡಿ ಸುರತ್ಕಲ್, ತುಂಬ ದೂರದ ಸ್ಥಳದಿಂದ ಬಂದು ನಮಗೆ ಬಹಳ ಸಂತೋಷವನ್ನು ಕೊಟ್ಟಿದ್ದೀರಿ. ಇವರಿಗೆ ಶಾಲು ಹಾಕಿ ಗೌರವಿಸಬೇಕು ಅಂತ ಶ್ರೀಯುತ ಕೃಷ್ಣ, ರಿಟೈರ್ಡ್ RSI KSRP ಮುಡಿಪು, ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಸ್ಮರಣಿಕೆಯನ್ನು ನೀಡಬೇಕಾಗಿ ಶ್ರೀಯುತ ದಿನೇಶ್, ರಿಟೈರ್ಡ್ ARSI KSRP ಮುಡಿಪು, ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಬರಲಿ ತಂಡಕ್ಕೆ. ತಂಡವನ್ನು ಗೌರವಿಸಿದ ತಮಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು.